ಛತ್ತೀಸ್ಗಢದಲ್ಲಿ ನಕ್ಸಲರ ದಾಳಿಗೆ ಬಲಿಯಾದ ನಕ್ಸಲ್ ಕೂಮಿಂಗ್ ಭದ್ರತಾ ಪಡೆಯ ಜವಾನರಿಗೆ ಶ್ರದ್ಧಾಂಜಲಿ ನುಡಿನಮನ ಕಾರ್ಯಕ್ರಮ ಸುರತ್ಕಲ್ ಜಂಕ್ಷನ್ನಲ್ಲಿ ಜರುಗಿತು. ವೇದಿಕೆಯ ಅಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ನುಡಿನಮನ ಸಲ್ಲಿಸಿ ನಕ್ಸಲರು ಮೂಲ ಸೌಕರ್ಯ ಬೇಡಿಕೆ ಮಂಡಿಸಿ ಹೋರಾಟ ಮಾಡುತ್ತಾರೆ. ಆದರೆ ಸರ್ಕಾರ ಬುಡಕಟ್ಟು ಪ್ರದೇಶಗಳಿಗೆ ಅಭಿವೃದ್ಧಿ ಮಾಡಲು ಹೋದರೆ ಇದೇ ನಕ್ಸಲರು ಅಡ್ಡಿಪಡಿಸುತ್ತಾರೆ. ಒಂದು ಪ್ರದೇಶವನ್ನು ಮನಬಂದಂತೆ ಹಿಡಿತದಲ್ಲಿಟ್ಟುಕೊಳ್ಳುವುದು ಇದರ ಉದ್ದೇಶ. ಹೀಗಾಗಿ ದೇಶದ ಭದ್ರತಾ ಪಡೆಯ ಸಿಬ್ಬಂದಿ ಹತ್ಯೆಗೈದ ನಕ್ಸಲರನ್ನ ಬುಡ ಸಮೇತ ನಿರ್ಮೂಲನೆಗೊಳಿಸಬೇಕು ಎಂದು ಆಗ್ರಹಿಸಿದರು. ದೇಶಕ್ಕೋಸ್ಕರ ಮರಣ ಆದ್ರೆ ಸೈನಿಕರೇ ನಮಗೆಲ್ಲ ಜೀವನ ಒಪ್ಪನೆ ಸಾಧ್ಯ ಐತಿ. ಅಂಡ ಇದರ ಪ್ರತಿಯೊಂದು ಘಟನೆ ಆದಾಗ ನಮ್ಮ ಸಮಾಜಕ್ಕೋಸ್ಕರ ಬಲಿದಾನ ಆಗುತ್ತುಂಟು. ಆ ಸಮಾಜದ ಶಾಂತಿದ ನೆಮ್ಮದಿದ ಜೀವನಕ್ಕೋಸ್ಕರ ಆ ಸೈನಿಕರಲ್ಲಿ ಬಲಿದಾನ ಆಗುತ್ತುಂಟು. ಆ ಸಮಾಜದ ರಕ್ಷಣೆಗೋಸ್ಕರ ಈ ದೇಶದ ರಕ್ಷಣೆಗೋಸ್ಕರ ಬಲಿದಾನ ಆಗುತ್ತುಂಟು. ಅದರಲ್ಲಿ ಕನಿಷ್ಠ ಆ ಭಕ್ತರು ಈ ಸಮಾಜದ ಒಂದು ನಾಗರಿಕೆ ಆದ ಆ ಭಕ್ತರು ನಮ್ಮ ಒಟ್ಟು ಸೇರಿದಂಥ ನೆನಪು ಮಲ್ಪುನ ಅక్కడ ಸಂಸ್ಮರಣೆ ಮಲ್ಪುನ ಅದರ ಜೀವನದ ಒಂದ್ಸರ್ತಿ ಅವಲೋಕನ ಮಲ್ಪುನ ಅದಕ್ಕೋಸ್ಕರ ಒಂದಾಟ ಬಂದು ನಮ್ಮ ಜೀವನದ ಸಮಯವನ್ನು ಮೀಸಲಿದ್ದು ಆ ಶ್ರದ್ಧಾಂಜಲಿ ಅರ್ಪಣೆ ಮಲ್ಪುನೇ ಇದು ಸೈನಿಕರನ್ನು. ಈ ಸಂದರ್ಭ ಶ್ರೀಕಾಂತ್ ಶೆಟ್ಟಿಬಾಳ, ಲೀಲಾಧರ್ ಕಡಂಬೂಡಿ, ಎಂಸಿ ಭದ್ರಯ್ಯ, ಸದಾಶಿವ ಮಂಚೂರು, ಮಹಾಬಲ ಪೂಜಾರಿ ಕಡಂಬೂಡಿ, ರಜನಿ ದುಗ್ಗಣ್ಣ, ಮಹೇಶ್ ಮೂರ್ತಿ, ಸದಾಶಿವ ಪ್ರಭಾಕರ್, ಸತೀಶ್ ಮುಂಚೂರು, ಲೋಕೇಶ್ ಕೋಡಿಕೆರೆ, ದೀಪಕ್ ಉಳಾಯ್ ಮತ್ತಿತರರು ಉಪಸ್ಥಿತರಿದ್ದರು. ಛತ್ತೀಸ್ಗಢ ರಾಜ್ಯಗಳು ಆ ಭಾಗಗಳು ಒಂದೇ 12 ಕಿಲೋಮೀಟರ್